ಲಾಕ್ಡೌನ್ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ಕ್ರೀಡಾಕೂಟಗಳು ಸಂಪೂರ್ಣವಾಗಿ ಸ್ಥಗಿತವಾಗಿದೆ. ಆಟಗಾರರು ಮನೆಯೊಳಗೆ ಕುಳಿತಿದ್ದಾರೆ. ಇನ್ನು ಕ್ರೀಡಾ ಪರಿಕರಗಳನ್ನು ತಯಾರಿಸುವ ಮಂದಿಯ ಬದುಕು ಇನ್ನಷ್ಟು ನರಕವಾಗಿದೆ. ದೂರದ ಮಹಾರಾಷ್ಟ್ರದಿಂದ ಮಂಗಳೂರಿಗೆ ಬಂದು ಬ್ಯಾಟ್ ತಯಾರಿಸುತ್ತಾ ಜೀವನ ನಿರ್ವಹಣೆ ಮಾಡುತ್ತಿದ್ದ ಈ ಕುಟುಂಬವೀಗ ದಯನೀಯ ಸ್ಥಿತಿಯಲ್ಲಿದೆ. ವಿರಾಟ್ ಕೊಹ್ಲಿ ಮೈದಾನದಲ್ಲಿ ಬ್ಯಾಟ್ ಹಿಡಿದು ನಿಂತರೆ ಮೈ ರೋಮಾಂಚಕ. ಆತನ ಆಟದ ಶೈಲಿಗೆ ಮಾರು ಹೋಗದವರಿಲ್ಲ. ಕ್ರಿಕೆಟ್ ಮೂಲಕ ಕೋಟಿಗಟ್ಟಲೆ ಹಣ ಬಾಚಿದ ಆಟಗಾರರೆಲ್ಲರೂ ಐಷಾರಾಮಿ ಬದುಕಿನಲ್ಲಿದ್ದಾರೆ. ಆದರೀಗ ಪರಿಸ್ಥಿತಿ ಭಿನ್ನವಾಗಿದೆ. ಕಾರಣ ಕೊರೋನಾ ಲಾಕ್ಡೌನ್. ಎಳೆಹರೆಯದ ಮಕ್ಕಳಿಗೆ ವಿವಿಧ ಮಾದರಿಯ ಬ್ಯಾಟ್ಗಳನ್ನು ರೂಪಿಸಿ ಕ್ರೀಡಾ ಸ್ಫೂರ್ತಿ ಹುಟ್ಟಿಸುವ ಬ್ಯಾಟ್ ತಯಾರಕರ ಬದುಕು ಬೀದಿಗೆ ಬಿದ್ದಿದೆ. ಇವರ ಸಂಕಷ್ಟದ ಸ್ಥಿತಿಯಲ್ಲಿ ನೆರವಾಗುವವರು ಯಾರೂ ಇಲ್ಲ. ಇದು ಮಂಗಳೂರಿನ ಕದ್ರಿ ಕೆಪಿಟಿ ಬಳಿ ಇರುವ ರಾಷ್ಟ್ರೀಯ ಹೆದ್ದಾರಿ 66ರ ಹೆದ್ದಾರಿ ಪಕ್ಕದಲ್ಲಿ ಬದುಕು ಕಟ್ಟಿರುವ ಮಹಾರಾಷ್ಟ್ರದ 4 ಕುಟುಂಬಗಳ ವ್ಯಥೆಯ ಕಥೆ. ಕಳೆದ ಹಲವು ವರ್ಷಗಳಿಂದ ಇವರು ಇಲ್ಲಿ ಜೋಪಡಿಯಲ್ಲಿ ಸ್ವಾಭಿಮಾನದ ಬದುಕು ನಡೆಸುತ್ತಿದ್ದಾರೆ. ಕಷ್ಟಪಟ್ಟು ಜೀವನ ನಿರ್ವಹಣೆ ಮಾಡುವ ಇವರ ಬದುಕಿನಲ್ಲೂ ಕೊರೋನಾ ಕರಾಳ ಛಾಯೆ ಮೂಡಿಸಿದೆ. ಅತ್ತ ಊರಿಗೂ ಹೋಗಲಾಗದೆ ಇತ್ತ ಇಲ್ಲೂ ಕೂಲಿ ಇಲ್ಲದೆ ಇದ್ದೇವೆ ಎನ್ನುತ್ತಾರೆ ಬ್ಯಾಟ್ ತಯಾರಕ ಸಂತೋಷ್. ಕಾಡಿಲ್ಲದೆ ರೇಷನ್ ಇಲ್ಲ, ವಿದ್ಯುತ್ ದೀಪದಡಿಯಲ್ಲಿ ನಮ್ಮ ಬದುಕು. ಇಲ್ಲಿ 5 ಕುಟುಂಬಗಳಿವೆ. ಬ್ಯಾಟ್ ತಯಾರಿಸಿ ಮಾರಾಟ ಮಾಡಿ ಅದರಲ್ಲಿ ಬಂದ ಹಣದಲ್ಲೇ ನಮ್ಮ ಬದುಕಿನ ಬಂಡಿ ಅನ್ನುತ್ತಾರೆ ಅವರು. इधर जाने के लिए उधर राशन लेने जाने के लिए भी बहुत प्रॉब्लम होता है. राशन कार्ड तो है बट घर पे इधर महाराष्ट्र में इधर नहीं. प्रॉब्लम तो कुछ नहीं है बट राशन का ही उतना ही प्रॉब्लम है, दूसरा कुछ नहीं. राशन का कोई मतलब सुविधा नहीं है. राशन का बिजली तो नहीं है, बिजली तो कुछ भी नहीं है. यही जो सामने खंबा दिख रहा है उसका ही कलर लाइट आता है, उतने में ही गुजारा करते हैं. तो उसमें शौचालय के लिए इधर ये पेट्रोल पंप है ना, पेट्रोल पंप के पास जाके शौचालय जाके आते हैं. पानी का भी पेट्रोल पंप पे देते हैं सुविधा. उधर का पेट्रोल पंप वाला लोग जो है वो देते हैं पानी का. कितना फैमिली रहता है इधर? हाँ, कितना फैमिली है टोटल? इधर 4-5 फैमिली है. माने कितना लोग है? 5 फैमिली में एक 15 लोग बड़ा है और 17 लोग बच्चा लोग है. ಬರೋಬ್ಬರಿ 25ಕ್ಕೂ ಹೆಚ್ಚು ಮಂದಿ ಇಲ್ಲಿದ್ದಾರೆ. ಪುಟ್ಟ ಪುಟ್ಟ ಮಕ್ಕಳು ಇದ್ದಾರೆ. ಸದ್ಯದ ಪರಿಸ್ಥಿತಿಯಲ್ಲಿ ದಯಾನೀಯ ಸ್ಥಿತಿಯಲ್ಲಿ ಇವರು ಒಂದು ಹೊತ್ತಿನ ಊಟಕ್ಕೂ ಪರದಾಡ್ತಾ ಇದ್ದಾರೆ. 8 ತಿಂಗಳು ಮಂಗಳೂರಿನಲ್ಲಿ ಬ್ಯಾಟ್ ತಯಾರಿ ಮಾಡಿ ಹೊಟ್ಟೆ ತುಂಬಿಸಿದ್ರೆ ಉಳಿದ 4 ತಿಂಗಳು ಊರಿಗೆ ಹೋಗುತ್ತಾರೆ. ಇನ್ನು ಕೆಲವೇ ತಿಂಗಳಲ್ಲಿ ಮಳೆ ಸುರಿಯಲು ಆರಂಭವಾದ್ರೆ ಮತ್ತೆ ಬ್ಯಾಟ್ ಮಾರಾಟವಿಲ್ಲ. ಊರಿನಲ್ಲೂ ಇರುವುದು ಕೇವಲ ಮನೆ ಮಾತ್ರ. ಅಲ್ಲಿ ಹೋದ್ರೂ ನಮ್ಮದು ದಯಾನೀಯ ಸ್ಥಿತಿ ಅನ್ನುತ್ತಾರವರು. लेने वाला बस 1-2 आता है, मतलब पहले जैसा बिजनेस नहीं है. एकदम पूरा बंद सा हो गया है पूरा. कभी कभी 1-2 आदमी आता है, वो भी बहुत कम रेट में पूछ के चले जाता है. खेलने वाला कोई भी नहीं है ना. अभी कोई सब कर्फ्यू लगाया तो सब पब्लिक को बाहर नहीं निकलने दे रहे, तो फिर खेलने वाला कोई भी नहीं है. जो घर में टाइम पास के लिए लेके जाता है 1-2 इधर हम 1 साल में 8 महीने काम करता है. बाकी 4 महीने गाँव में जाके रुकता है. बारिश के टाइम पे गांव में चला जाता है. बारिश होने के बाद दिवाली होने के बाद इधर आ जाता है. ಸ್ವಾಭಿಮಾನದ ಬದುಕು ಕಟ್ಟಿಕೊಂಡು ಯಾರದೇ ಹಂಗಿಲ್ಲದೆ ತಮ್ಮ ಕೌಶಲ್ಯದ ಮೂಲಕ ಭಿನ್ನ ವಿಭಿನ್ನ ಮಾದರಿ ಬ್ಯಾಟುಗಳನ್ನು ತಯಾರಿಸಿ ಪುಟ್ಟ ಮಕ್ಕಳ ಕ್ರಿಕೆಟ್ ಆಟಕ್ಕೆ ಸ್ಫೂರ್ತಿ ನೀಡುವ ಇವರ ಅಳಲಿಗೂ ನಾವು ದನಿಯಾಗಬೇಕಾಗಿದೆ. ಸಹೃದಯಿ ದಾನಿಗಳು ಇವರ ನೆರವಿಗೆ ಮುಂದಾಗಬೇಕಾಗಿದೆ ಅನ್ನೋದೇ ನಮ್ಮ ಕುಡ್ಲ ವಾಹಿನಿಯ ಕಳಕಳಿ. ಗಣೇಶ್, ನಮ್ಮ ಕುಡ್ಲ ನ್ಯೂಸ್ 24x7 ಮಂಗಳೂರು.